ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶಿಷ್ಟ ಸ್ಥಾನವಿದೆ. ದೈವಗಳ ಮೇಲೆ ತುಳುವರಿಗೂ ಅಷ್ಟೇ ನಂಬಿಕೆ ಇದೆ. ಇದರ ಜೊತೆಗೆ ಪ್ರೇತಾತ್ಮ, ಬ್ರಹ್ಮರಾಕ್ಷಸರ ಇರುವಿಕೆಯ ಬಗ್ಗೆಯೂ ಸಾಕಷ್ಟು ನಂಬಿಕೆಗಳಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಿನಲ್ಲೊಂದು ವಿಶಿಷ್ಟ ಅಪರೂಪದ ಘಟನೆ ನಡೆದಿದೆ. ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಕೊಡುವ ಉಚ್ಚಾಟನ ಕಾರ್ಯ ನಡೆದಿದೆ. ಇದಕ್ಕೆ ಕಾರಣನೂ ಇದೆ. ಮಂಗಳೂರು ನಗರದ ಕೊಟ್ಟಾರ ಬಳಿಯ ದೇರೆಬೈಲ್ನ ಗ್ರಾಮಸ್ಥರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ರು. ಬ್ರಹ್ಮರಾಕ್ಷಸನಿಂದಲೇ ಈ ರೀತಿ ನಾನಾ ತೊಂದರೆಗಳು ಎದುರಾಗಿದೆ ಅನ್ನೋದು ಜ್ಯೋತಿಷ್ಯರ ಮೂಲಕವೂ ಗ್ರಾಮಸ್ಥರಿಗೆ ಕಂಡುಬಂದಿತ್ತು. ಇದರ ಜೊತೆಗೆ ಈ ಗ್ರಾಮದ ಆರಾಧ್ಯ ದೈವ ಆಗಿರೋ ಮಹಾದೈವರಾಜ ಕೋಟೆದ ಬೊಬ್ಬುಸ್ವಾಮಿ ದೈವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆರಂಭ ಮಾಡೋ ಮೊದಲು ದೈವಸ್ಥಾನದವರು ಪ್ರಶ್ನಾ ಚಿಂತನೆ ನಡೆಸಿದಾಗ ಅಲ್ಲೂ ಈ ಬ್ರಹ್ಮರಾಕ್ಷಸನ ತೊಂದರೆ ಇರೋದು ಬೆಳಕಿಗೆ ಬಂದಿದೆ. ಇಡೀ ಊರಿನವರು ಸೇರಿ ಈ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿದೆ. ಅದರಂತೆ ಬುಧವಾರ ನಡುರಾತ್ರಿಯಲ್ಲಿ ಬ್ರಹ್ಮರಾಕ್ಷಸನ ಉಚ್ಚಾಟನಾ ಕಾರ್ಯ ನಡೆದಿದೆ. ಊರಿಗೆ ಊರೇ ಸೇರಿ ಈ ಉಚ್ಚಾಟನೆ ನಡೆಸಬೇಕಾಗಿರೋದ್ರಿಂದ ಪ್ರತಿ ಮನೆಯವರು ಇದರಲ್ಲಿ ಭಾಗಿಯಾಗಬೇಕು. ಅದರಂತೆ ಪ್ರತಿ ಮನೆಯಿಂದ ರಕ್ತ ಬಲಿಗಾಗಿ 1 ಕೋಳಿ, 1 ನಿಂಬೆಹಣ್ಣು, 1 ತೆಂಗಿನಕಾಯಿ, 1 ತೆಂಗಿನ ಗರಿಯ ದೀವಟಿಗೆಯನ್ನ ದೈವಸ್ಥಾನಕ್ಕೆ ನೀಡಬೇಕು. ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ದೈವರಾಜ ಬೊಬ್ಬುಸ್ವಾಮಿ ಹಾಗೂ ಗುಳಿಗ ದೈವದ ಪಾತ್ರಿಯ ದರ್ಶನ ಸೇವೆಯಾಗಿ ಬಳಿಕ ಆ ಪರಿಸರದಲ್ಲಿ ಇರೋ ಎಲ್ಲಾ ಪ್ರೇತಾತ್ಮ, ಬ್ರಹ್ಮರಾಕ್ಷಸನನ್ನ ದೈವರಾಜ ಬೊಬ್ಬುಸ್ವಾಮಿ ಆವಾಹನೆ ಮಾಡಿ ಗುಳಿಗ ದೈವದ ಮೂಲಕ ಕಳುಹಿಸಿ ನದಿ ತೀರದಲ್ಲಿ ಮೋಕ್ಷ ನೀಡಲಾಯಿತು. ಈ ವೇಳೆ ಕೇವಲ ಪುರುಷರ ಮಾತ್ರ ಭಾಗವಹಿಸಲಿದ್ದು ಯಾರೊಬ್ಬರೂ ಈ ಪರಿಸರದಲ್ಲಿ ಓಡಾಡುವಂತಿರಲಿಲ್ಲ. ಹೀಗಾಗಿ ಪೊಲೀಸರು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ಈ ಪರಿಸರದ ಸಂಚಾರ ನಿಷೇಧ ಮಾಡಿದ್ರು. ರಸ್ತೆಯಲ್ಲಿ ಯಾರೂ ಓಡಾಡದಂತೆ ಮೊದಲೇ ಎಲ್ಲರಿಗೂ ಸೂಚನೆ ನೀಡಲಾಗಿತ್ತು. ಈ ಉಚ್ಚಾಟನೆ ನೋಡುವವರು ರಾತ್ರಿ 10 ಗಂಟೆಯೊಳಗೆ ದೈವಸ್ಥಾನಕ್ಕೆ ಬಂದು ಸೇರಬೇಕು ಎಂದು ಆಡಳಿತ ಮಂಡಳಿ ಸೂಚಿಸಿತ್ತು. ಬ್ರಹ್ಮರಾಕ್ಷಸನ ಉಚ್ಚಾಟನೆ ಪ್ರಕ್ರಿಯೆಗಳು ರಾತ್ರಿ 11 ಗಂಟೆಗೆ ಆರಂಭಗೊಂಡಿದ್ದು ಮುಂಜಾನೆವರೆಗೂ ಮುಂದುವರೆದಿತ್ತು. ದೈವಸ್ಥಾನದಲ್ಲಿ ಉಚ್ಚಾಟನೆ ಬಡಿದ ಬಳಿಕ ಸುಮಾರು 5 ಕಿಲೋಮೀಟರ್ ದೂರ ಇರುವ ಕೂಳೂರಿನ ಫಲ್ಗುಣಿ ನದಿಯವರೆಗೂ ಗುಳಿಗ ದೈವ ಸೇರಿ ಕ್ಷೇತ್ರದವರು ನಡೆದುಕೊಂಡೇ ತೆರಳಿ ನದಿ ತೀರಕ್ಕೆ ಬಿಟ್ಟರು. ಆ ಮೂಲಕ ಬ್ರಹ್ಮರಾಕ್ಷಸ ಈ ದೇರೆಬೈಲ್ ಗ್ರಾಮದಿಂದ ಹೊರಟು ಹೋಯಿತು ಅನ್ನೋ ನಂಬಿಕೆ. ಒಟ್ಟಿನಲ್ಲಿ ಇಂತಹ ಅಪರೂಪದ ವಿಶಿಷ್ಟ ಸಂಪ್ರದಾಯಕ್ಕೆ ದೇರೆಬೈಲ್ ಗ್ರಾಮ ಸಾಕ್ಷಿಯಾಯಿತು. ಮದುವಾಗದೆ ಪ್ರಾಣ ಹೋದರೆ ಅದೇ ಬ್ರಹ್ಮರಾಕ್ಷಸ. ಆ ಪ್ರಕಾರವಾಗಿ ಅಂಥ ಶಕ್ತಿಗಳನ್ನು ಹಿಡಿಯುವಂಥ ಅಧಿಕಾರ ನಮ್ಮ ದೈವರಾಜ ಕೋಟೆದಬ್ಬರಿಗೆ. ಅದನ್ನು ಕೆಲವೊಂದು ರೂಪದಲ್ಲಿ ಹಿಡಿಯುವಂಥ ಅಧಿಕಾರ ಇದ್ದರೂ ಅದನ್ನು ಕೊಂಡೋಗಿ ಮಾರಿಯಮ್ಮ ಅಂತ ಇದ್ದಾರೆ, ಮಮ್ಮ ಅಂತ, ಅವರ ಬಂಡಿಗೆ ಭರ್ತಿ ಮಾಡಿ 7 ರಥ ಅಂತ ಉಂಟು. ಆ 7 ರಥದಲ್ಲಿ 1 ರಥ ಅಧಿಕಾರ ರೂಪದಲ್ಲಿ ಕಾಲಿಟ್ಟೇನೆ ಅಂತ ಕಾಲಲ್ಲಿ ಕೊಟ್ಟ ವಾಕ್ಯ. ಆ 1 ರಥಕ್ಕೆ ಬಂಡಿಯನ್ನು ಭರ್ತಿ ಮಾಡಿ ಇಲ್ಲಿಗೆ ಬಂದಂಥ ಮಾರಿಮಗ್ಲ ಕೋಟೆಯನ್ನು 1 ರೂಪದಲ್ಲಿ 3 ಮುಚ್ಚಲ ಬಾಗಿಲು ಗಡುವಾಡಿ ಹಾಕಿ ಗಿಂಡೆಯ ನೀರನ್ನು ನಮ್ಮ ಸಂಸಾರಕ್ಕೆ ಇಡೀ ಭಕ್ತರಿಗೆ ಒಂದು ಪಟ್ಟಿಸಿ ಸರ್ವ ತೀರ್ಮಾನ ಮಾಡುವುದಂತ ಹಿರಿಯವರು ಹೇಳಿದಂಥ ಒಂದು ವಾಕ್ಯ. ಆ ಕಾಣಿಕೆ ಅಂದರೆ ಒಂದು ತೆಂಗಿನಕಾಯಿ. ಈ ತೆಂಗಿನಕಾಯಲ್ಲಿ ಯಾವ ಯಾವ ಮೂಲೆಯಲ್ಲೆಲ್ಲ ಈ ನೆಗೆಟಿವ್ ವಸ್ತು ಅಂತ ಹೇಳ್ತೇವೆ ನಾವು. ಹೀಗೆ ಹೇಳ್ಬೇಕಾದ್ರೆ ದೈವಮುಖೇನ ಹೇಗೋದೊಂದು ಶಕ್ತಿ ಅಂದರೆ ಈ ಪ್ರೇತ ಈ ರೂಪದಲ್ಲಿದ್ದಂಥ ಎಲ್ಲ ಎಲ್ಲೆಲ್ಲಿ ಇರ್ತದೆ ಅದನ್ನೆಲ್ಲ ಅದಕ್ಕೆ ಆಹ್ವಾನ ಮಾಡಿ ಇಲ್ಲಿ ಬಲಿ ಅಂತ ಇರ್ತೇವೆ ನಾವು, 4 ಕೋಟಿನೊಂದು ಬಲಿ ಅಂತ ಇರ್ತೇವೆ. ಅದೇ ಬಲಿಗೆ ಒಂದು ತೀರ್ಮಾನ ಮಾಡಿ ನದಿಗೆ ಅದಕ್ಕೆಲ್ಲ ರಕ್ತಾಹಾರ ಕೊಟ್ಟು ನದಿಗೆ ಒಂದು ಸಮರ್ಪಣೆ ಮಾಡಲಿಕ್ಕೆ ಉಂಟು.